ಭಾರತೀಯ ರಕ್ಷಣಾ ಇಲಾಖೆಯ ಡಿಆರ್ಡಿಒ ಇದರ ಅಂಗಸಂಸ್ಥೆಯಾಗಿರುವ ಇನ್ಮಸ್ಟ್ ಮತ್ತು ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಜೈವಿಕ ಶಿಲೀಂಧ್ರ ಲ್ಯಾಬೊರೇಟರಿ ಪ್ರಾರಂಭಿಸುವ ಒಪ್ಪಂದಕ್ಕೆ ಎರಡು ಸಂಸ್ಥೆಯ ಮುಖ್ಯಸ್ಥರು ಸಹಿ ಹಾಕಿದರು. ಜೈವಿಕ ಶಿಲೀಂಧ್ರ ಲ್ಯಾಬೊರೇಟರಿ ಸ್ಥಾಪನೆಯ ಕುರಿತು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಸತೀಶ್ ಭಂಡಾರಿ ಮಾತನಾಡಿ, ಜೈವಿಕ ಶಿಲೀಂಧ್ರ ಸಂಶೋಧನೆಗೆ ಸಂಬಂಧಿಸಿದಂತೆ ದೇಶದಲ್ಲಿ 4 ಲ್ಯಾಬೊರೇಟರಿ ಕೇಂದ್ರಗಳಿದ್ದು, ಖಾಸಗಿಯಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭಗೊಳ್ಳಲಿರುವ ಲ್ಯಾಬೊರೇಟರಿ ಎರಡನೆಯದಾಗಿದೆ. ಜೈವಿಕ ಶಿಲೀಂಧ್ರ ಲ್ಯಾಬೊರೇಟರಿಯಿಂದ ಅಣು ಕೇಂದ್ರಗಳಲ್ಲಿ ಕೆಲಸ ಮಾಡುವವರು ಮತ್ತು ಅಣು ವಿಕಿರಣಗಳಿಂದ ಬಾಧಿತರಾದವರಿಗೆ ಅವರ ದೇಹದಲ್ಲಿ ಆಗಿರುವ ಹಾನಿಗಳ ಬಗ್ಗೆ ಮಾಹಿತಿ ಪಡೆಯಲು ಬಾಧಿತರ ರಕ್ತವನ್ನು ಇಂತಹ ಲ್ಯಾಬೊರೇಟರಿಗೆ ಕಳುಹಿಸಿ ಸಂಶೋಧನೆ ನಡೆಸಿ ಅವರ ವಂಶವಾಹಿನಿಗೆ ಹೆಚ್ಚಿನ ಹಾನಿಯಾಗದ ರೀತಿಯಲ್ಲಿ ಚಿಕಿತ್ಸೆ ನೀಡಲು ಸಹಕಾರಿಯಾಗುತ್ತದೆ ಎಂದರು. ನಮ್ಮ ದೇಶದಲ್ಲಿ ಎರಡನೆಯ ಪ್ರೈವೇಟ್ ಕ್ಷೇತ್ರದಲ್ಲಿ ಆಗಿರುವಂತಹ ಇದು ಒಂದು ಕೇಂದ್ರ. ಈ ಬಯೋಡೋಸಿಮೆಟ್ರಿಯಲ್ಲಿ ಶಾಂತಿ ಕಾಲದಲ್ಲಿ ಅಂದರೆ ಇದರಲ್ಲಿ ಕೆಲಸ ಮಾಡುವಂಥ ಕ್ಷಾಕಿರಣದಲ್ಲಿ ಕೆಲಸ ಮಾಡುವಂಥ ಎಲ್ಲ ಉದ್ಯೋಗಿಗಳಿಗೆ ಅವರಿಗೆ ಈ ರೇಡಿಯೇಷನ್ನಿಂದಾಗಿ ಕೆಲವು ರೀತಿಯ ತೊಂದರೆಗಳು ಬರ್ತದೆ. ಕ್ಷಾಕಿರಣ ದೇಹಕ್ಕೆ ಬಂದಾಗ ಅದರಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಸೆಲ್ಸ್ ಕೂಡ ಅದರಲ್ಲಿರುವ DNA ಡ್ಯಾಮೇಜ್ ಆಗ್ತದೆ. ಈ DNA ಡ್ಯಾಮೇಜ್ ಆದಾಗ ಅದು ಸೆಲ್ ಡೆತ್ ಆಗ್ತದೆ. ಅದಕ್ಕೆ ಮೊದಲು ನಾವು DNA ಡ್ಯಾಮೇಜನ್ನು ಪತ್ತೆ ಮಾಡುವಂಥ ಉಪಕರಣಗಳಿಂದ ನಾವು ಎಷ್ಟು ರೀತಿಯ ತೊಂದರೆ ಆಗಿದೆ ಮನುಷ್ಯನಿಗೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬಹುದು. ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಲಾಗಿರುವ ನೂತನ ಲ್ಯಾಬೊರೇಟರಿಯಲ್ಲಿ ಡಿಆರ್ಡಿಒ ವಿಜ್ಞಾನಿಗಳು ತರಬೇತಿ ನೀಡಲಿದ್ದು, 1 ವರ್ಷದ ತರಬೇತಿಯಲ್ಲಿ ಅನೇಕ ತಜ್ಞರನ್ನ ಸೃಷ್ಟಿಸುವ ಗುರಿಯನ್ನ ನಿಟ್ಟೆ ವಿಶ್ವವಿದ್ಯಾನಿಲಯ ಹೊಂದಿದೆ ಎಂದರು. ಈ ಪತ್ತೆ ಹಚ್ಚಲಿಕ್ಕೆ ಅದರ ಉಪಕರಣಗಳಿದ್ದಾವೆ. ಅದು ಸೈಂಟಿಸ್ಟ್ಗಳು ಅದಕ್ಕೆ ಟ್ರೈನಿಂಗ್ ಆಗಬೇಕು, ಅದನ್ನು ಪತ್ತೆ ಹಚ್ಚಬೇಕಾಗಿದ್ರೆ. ಈ ಟ್ರೈನಿಂಗನ್ನು ಕೊಡುವಂಥ ಕಾರ್ಯಕ್ರಮ ಇಲ್ಲಿ ಮೊದಲು ನಾವು ಮಾಡಿಕೊಳ್ತಾ ಇದ್ದೇವೆ. ಇದರಿಂದ ಇವರನ್ನು ಹೆಚ್ಚಿನ ತರಬೇತಿಗೆ ಇನ್ಮಾಸ್ ಕೇಂದ್ರಗಳಿಗೆ ಕಳಿಸಿ ಅಲ್ಲಿ ಈ ಕ್ಷಾಕಿರಣಗಳಿಂದ ನಮ್ಮ ದೇಹದಲ್ಲಿ ಆಗಿರುವಂಥ ಎಲ್ಲ ಈ ಬದಲಾವಣೆಗಳನ್ನು ಗುರುತಿಸುವಂಥ ಟ್ರೈನಿಂಗ್ ಅವರಿಗೆ ಕೊಡ್ತೇವೆ. ಆಮೇಲೆ ಇಂಥ ಟ್ರೈನ್ ಆದ ಸೈಂಟಿಸ್ಟ್ಗಳು ಬೇರೆ ಇತರ ಸಹೋದ್ಯೋಗಿಗಳಿಗೆ ಇಲ್ಲಿ ಇತರ ಸೈಂಟಿಸ್ಟ್ಗಳಿಗೆ ಕೂಡ ಅದರ ಟ್ರೈನಿಂಗ್ ಕೊಡ್ತಾರೆ. ಈ ಥರ ಆದ ಮೇಲೆ ಈ ರೀತಿಯಾಗಿ ತೊಂದರೆ ಆದವರು ಅಂದರೆ ಈ ಕ್ಷಾಕಿರಣದ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಉದ್ಯೋಗಿಗಳು ಅವರಲ್ಲಿ ಇಂಥ ತೊಂದರೆ ಆದರೆ ಅವರ ರಕ್ತವನ್ನು ಇಲ್ಲಿ ನಮ್ಮ ಕೇಂದ್ರಕ್ಕೆ ಕಳಿಸಿದರೆ ಅದರಲ್ಲಿ ಬದಲಾವಣೆಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತೇವೆ. ಆರಿಫ್ ಕಲ್ಕಟ, V4 News 24/7 ಉಳ್ಳಾಲ.